ಮೊಟ್ಟೆ ಡೀಲ್ ಪ್ರಕರಣದ ಮೂಲಕ ಕೋಟಿ ಭ್ರಷ್ಟಾಚಾರ ನಡೆಸಿರುವ ಆರೋಪ ಹೊತ್ತಿರುವ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿಯ ಮಾಜಿ ಸಚಿವರಾಗಿರುವ ಶಶಿಕಲಾ ಜೊಲ್ಲೆ ವಿರುದ್ಧ ತನಿಖೆ ನಡೆಸಬೇಕೆಂದು ಆಗ್ರಹಿಸಿ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಸಮಿತಿಯು ಮಂಗಳೂರಿನ ಮಲ್ಲಿಕಟ್ಟೆಯ ಕಾಂಗ್ರೆಸ್ ಭವನದ ಎದುರು ಪ್ರತಿಭಟನೆ ನಡೆಸಿತು. ಇದು ಭ್ರಷ್ಟಾಚಾರಕ್ಕೆ ಒಂದು ನಿದರ್ಶನ ಅಂತ ನಾವು ಹೇಳ್ಬೋದು. ಭಾರತೀಯ ಜನತಾ ಪಕ್ಷದ ಶಾಸಕರುಗಳೇ ಹೈಕಮಾಂಡ್ಗೆ ದೂರನ್ನು ಸಲ್ಲಿಸಿ ಮಾಧ್ಯಮಗಳ ಮುಂದೆ ಬಂದದ್ದನ್ನು ಕೂಡ ನಾವು ನೋಡಿದ್ದೇವೆ. ಆದರೆ ಅವರದೇ ಆದಂಥ ಉಸ್ತುವಾರಿ ಸಚಿವ ನಡೀತಾ ಇದೆ. ಮಂತ್ರಿಗಳೆಲ್ಲ ಇವತ್ತು ಮಾಜಿ ಮಂತ್ರಿಗಳಾಗಿದ್ದಾರೆ, ಮುಖ್ಯಮಂತ್ರಿಗಳು ಮಾಜಿ ಮಂತ್ರಿಗಳಾಗಿದ್ದಾರೆ. ಇವತ್ತು ಯಾರು ಮೊಟ್ಟೆಯನ್ನು ಕೊಡುವಂಥ ವ್ಯವಹಾರದಲ್ಲಿಯೂ ನಮಗೆ ದುಡ್ಡು ಕೊಡಬೇಕು ಅಂತ ಹೇಳುವಂಥ ಡಿಮಾಂಡನ್ನು ಮಾಡಿ ಟೆಂಡರ್ನಲ್ಲಿ ಇಷ್ಟು 1 ಕೋಟಿ ತಿಂಗಳಿಗೆ ಕೊಡಬೇಕು ಅಂತ ಹೇಳುವ ರೀತಿಯಲ್ಲಿ ಮೊಟ್ಟೆ ಕೊಡುವಂಥದ್ದಲ್ಲಿಯೂ ಅವ್ಯವಹಾರ ಮಾಡಿದಂಥ ಶಶಿಕಲಾ ಜೊಲ್ಲೆ ಶಾಸಕರು ಸೇರಿಕೊಂಡು 1 ಕೋಟಿಗೂ ಮಿಕ್ಕಿ ಅವ್ಯವಹಾರವನ್ನು ರಾಸ ಕಾರ್ಯಾಚರಣೆ ವೇಳೆಯಲ್ಲಿ ಇವರ ಒಂದು ಭ್ರಷ್ಟಾಚಾರ ಇವತ್ತು ಬಯಲಾಗಿದೆ.